ರಾತ್ರಿಯವರೆಗೂ ಬಾಗಿಲು ತೆರೆದು ಅಕ್ರಮ ಸಕ್ರಮ ಮಾಡಲು ಗ್ರಾಮ ಪಂಚಾಯತ್ ಮುಂದಾಗಿರುವ ಘಟನೆ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಪಂಚಾಯತಿಯ ಹಳೆಯ ಸಾಮಗ್ರಿಗಳು ಬೆಳಗ್ಗೆ ಹರಾಜು ಪ್ರಕ್ರಿಯೆ ಇತ್ತು. ಹೀಗಾಗಿ ಏನೋ ಗೋಲ್ಮಾಲ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇದಲ್ಲದೆ ಈ ಹಿಂದೆ ಲೋಕಾಯುಕ್ತ ದಾಳಿ ಕೂಡ ನಡೆದಿತ್ತು. ದಾಖಲೆ ನಾಶ ಮಾಡಲು ತೆರೆದಿರಬಹುದಾ ಅಥವಾ ನಕಲಿ ಜಾಬ್ ಕಾರ್ಡ್ಗೆ ಬಿಲ್ ಮಾಡಲು ಪ್ಲಾನ್ ನಡೆದಿರಬಹುದಾ ಎಂಬ ಇನ್ನೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಂಪ್ಯೂಟರ್ ಆಪರೇಟರ್ ಕಮ್ ಬಿಲ್ ಕಲೆಕ್ಟರ್ ಚಿಕ್ಕರಂಗಯ್ಯ ಒಬ್ಬರೇ ಗುರುವಾರ ರಾತ್ರಿ 8 ಗಂಟೆಯವರೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಧೀಕ್ಷರ ಗಮನಕ್ಕೂ ತಾರದೆ ಅಕ್ರಮವಾಗಿ ಪಂಚಾಯತಿಯನ್ನ ತೆರೆದಿರುವುದು ಎಲ್ಲ ಅನುಮಾನಗಳಿಗೆ ಕಾರಣವಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ತನಿಖೆ ನಡೆಸುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಈ ಬಗ್ಗೆ ಪ್ರಭಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಂಗನರಸಯ್ಯ ಪ್ರತಿಕ್ರಿಯೆ ನೀಡಿ, ರಾತ್ರಿ 8 ಗಂಟೆಯವರೆಗೆ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ಓಪನ್ ಇರುವುದು ನನ್ನ ಗಮನಕ್ಕೆ ಇಲ್ಲ. ನನ್ನ ಅನುಮತಿಯೂ ಅವರು ಪಡೆದಿಲ್ಲ. ನಾನು ಈ ಸಮಯದಲ್ಲಿ ಬಿಲ್ ಕಲೆಕ್ಟರ್ಗೆ ಯಾವುದೇ ಕೆಲಸ ಮಾಡಲು ಸೂಚನೆ ನೀಡಿಲ್ಲ. ಬೆಳಗ್ಗೆ ಪಂಚಾಯತಿಗೆ ಬಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸಲಹೆ ಪಡೆದು ಆತನ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೀನಿ ಎಂದು ತಿಳಿಸಿದ್ದಾರೆ. ವರದಿ ಟೈಗರ್ ನಾಗ್. ಸರ್ ಇಷ್ಟೊತ್ತಾಗಿ ಆಧಾರ್ ಅಪ್ಡೇಟ್ ಮಾಡ್ತಿದೆ ಸರ್. ಏನು ಆಧಾರ್ ಅಪ್ಡೇಟ್ ಮಾಡ್ತಾ ಇದೆ.